ಪ್ರಸಿದ್ಧ ಶ್ರೀ ಕ್ಷೇತ್ರ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಒಂದು ತಿಂಗಳ ಜಾತ್ರೆಯು ಮಾರ್ಚ್ 14ರಂದು ವೈಭವದಿಂದ ಆರಂಭಗೊಂಡಿತು. ವರ್ಷಂಪ್ರತಿ ಪೊಳಲಿ ಜಾತ್ರೆಯು ಮಾರ್ಚ್ 14ರಂದು ತಿಯಾ ಸಮಾಜದ ಒಂದಾದ ಶ್ರೀ ಉಳ್ಳಾಲ ಭಗವತಿ ಕ್ಷೇತ್ರಕ್ಕೆ ಒಳಪಟ್ಟ ನಂದ್ಯ ಕ್ಷೇತ್ರದಿಂದ ಶ್ರೀ ಭಗವತಿ ಮಾತೆಯವರ ಭಂಡಾರ ಬಂದು ಆ ಬಳಿಕ ಧ್ವಜಾರೋಹಣ ನೆರವೇರುವುದು ಸಂಪ್ರದಾಯ. ಆ ದಿನ ಸಂಜೆ ಭಗವತಿ, ಶ್ರೀ ಭದ್ರಕಾಳಿ, ಶ್ರೀ ಅರಸು ದೈವ, ಶ್ರೀ ವಿಷ್ಣುಮೂರ್ತಿ, ಶ್ರೀ ವಯನಾಡ್ ಕುಲವನ್ ಹಾಗೂ ಪರಿವಾರದ ದೈವಗಳಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಶ್ರೀ ಭಗವತಿ ಸಾನ್ನಿಧ್ಯಕ್ಕೆ ದೀಪ ಸಂಕಲ್ಪ ಮಾಡಿ ನದಿ ತಟಕ್ಕೆ ಬಂದು ಅಲ್ಲಿಂದ ದೋಣಿಯ ಮುಖಾಂತರ ನದಿಯನ್ನು ದಾಟಿ ಸುಲೇಕೆ ಪಡುಪುವಿಗೆ ಬಂದು ಅಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಆನಂತರ ಸೂಟೆಯ ಬೆಳಕಿನಲ್ಲಿ ಕಾಲ್ನಡಿಗೆಯಲ್ಲಿ ಪೊಳಲಿ ದೇವಸ್ಥಾನಕ್ಕೆ ಬರುವುದು ವಾಡಿಕೆಯಾಗಿತ್ತು. ಆ ಸಮಯದಲ್ಲಿ ಪೊಳಲಿ ದೇವಸ್ಥಾನದವರು ಶ್ರೀದೇವಿಯ ಭಂಡಾರವನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಆನಂತರ ಅಂದರೆ ಬೆಳಗ್ಗೆ ಪೊಳಲಿ ದೇವಸ್ಥಾನದಿಂದ ಹೋಗಿರುವಂತಹ ಕೊಡಮಣ್ತಾಯ ಭಂಡಾರವು ಉಳಿಪಾಡ್ ಗುತ್ತಿನಲ್ಲಿ ಪರ್ವವನ್ನು ಮುಗಿಸಿಕೊಂಡು ಸಂಜೆ ಉಳಿಪಾಡಿಯಿಂದ ಕೊಡಮಣ್ತಾಯ ಭಂಡಾರವು ಕೂಡ ನಂದ್ಯದ ರೀತಿಯಲ್ಲಿ ಭಂಡಾರದ ಭಗವತಿ ಭಂಡಾರದ ರೀತಿಯಲ್ಲಿ ಕೊಡುವಂತಹ ಭಂಡಾರವು ಪೊಳಲಿ ದೇವಸ್ಥಾನಕ್ಕೆ ಬಂದ ನಂತರವೇ ಧ್ವಜಾರೋಹಣ ನಡೆಯುವುದು ಸಂಪ್ರದಾಯವಾಗಿದೆ. ಅದೇ ರೀತಿ ಸಂಪ್ರದಾಯದಂತೆ ಪೊಳಲಿ ಜಾತ್ರೆಯು ಆರಂಭವಾಗಿದೆ. ಮರುದಿನ ಬೆಳಗ್ಗೆ ಜಾತ್ರೆಯು ಎಷ್ಟು ದಿನ ನಡೆಯುತ್ತದೆ ಎಂಬುದನ್ನು ಖಾತ್ರಿ ಮಾಡಲು ಆರಡ ಇಲ್ಲಿಯ ಮತ್ತೊಂದು ಸಂಪ್ರದಾಯ. ಅಂದು ತಮ್ಮ ಬಂಧುಗಳನ್ನು ಬರಮಾಡಿಕೊಂಡು ಶ್ರೀ ಕ್ಷೇತ್ರದ ಅಪ್ಪಣೆ ಬಂದ ನಂತರ ಪ್ರಮಾಣ ಬಾವಿಗೆ ಪ್ರದಕ್ಷಿಣೆಯನ್ನು ಬಂದು ಆರಡ ಕರೆಯುವ ಮೊದಲು ಕದರ್ ಮುಡಿಯೊಂದಿಗೆ ಭದ್ರಕಾಳಿ ಬಿಂಬವನ್ನು ಪ್ರತಿಷ್ಠಾಪಿಸಿ ನಂದ್ಯ ಗುರಿಕಾರರು 3 ಸುತ್ತು ತಿರುಗಿಸಬೇಕು. ಅನಂತರ ಪೊಳಲಿಯ ಗ್ರಾಮ ದೇವತೆಯಾಗಿರುವಂತಹ ಅಖಿಲೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೂಡ ಆರಡ ಕರೆಯಲಾಗುವುದು. ಮರುದಿನ ಬೆಳಗ್ಗೆ ಮೊದಲ ದಿನದಂತೆ ಪೊಳಲಿ ಕ್ಷೇತ್ರದಲ್ಲಿ ಆರಡ ಕರೆದು ಬಂದ ಬಂಧುಗಳನ್ನು ಸುಲೇಕ ಪಡುಪು ಶ್ರೀ ಮಹಮ್ಮಾಯಿ ಕಟ್ಟೆಗೆ ಬಂದು ಅಲ್ಲಿ ಕೂಡ ಆರಡ ಕರೆಯಲಾಗುವುದು. ಆನಂತರ ಹಿಂದಿನ ದಿನದಲ್ಲೇ ದೋಣಿ ಮುಖಾಂತರ ನದಿಯನ್ನು ದಾಟಿಸಿ ನಂದ್ಯ ಕ್ಷೇತ್ರಕ್ಕೆ ಬಂದು ನಂದ್ಯ ಕ್ಷೇತ್ರದಲ್ಲಿ ಸುಮಾರು 3 ಬಾರಿ ಆರಡವನ್ನು ಕರೆಯಲಾಗುವುದು. ಮೊದಲು ಪೊಳಲಿ ದೇವಸ್ಥಾನದ ಅಂಗಣದಲ್ಲಿ, ಆನಂತರ ಅಖಿಲೇಶ್ವರ ದೇವಸ್ಥಾನದಲ್ಲಿ ಆರಡವನ್ನು ಕರೆದು ಕೊನೆಗೆ ಶ್ರೀ ಭಗವತಿ ಸಾನ್ನಿಧ್ಯ ಸಂಪ್ರದಾಯವೂ ಆಗಿರುತ್ತದೆ. ಇದರಲ್ಲೇ ಗೊತ್ತಾಗುವುದು ಏನೆಂದರೆ ಶ್ರೀ ಕ್ಷೇತ್ರ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವರಿಗೂ ಶ್ರೀ ಭಗವತಿ ಮಾತೆಗೂ ಇರುವ ಅವಿನಾಭಾವ ಸಂಬಂಧ ಏನು ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬಹುದು. ಬೆಳಗ್ಗೆಯ ಫಲಹಾರ ಹಾಗೂ ಮಧ್ಯಾಹ್ನ ಮತ್ತು ರಾತ್ರಿ ಇಡೀ ದಿನದ ಸಾವಿರಾರು ಜನ ಭಕ್ತರಿಗೆ ಅನ್ನದಾನವನ್ನು ಬಿಲ್ಲವ ಸಮಾಜದವರು ನಡೆಸಿಕೊಂಡು ಬಂದರು. ಇದು ಎಲ್ಲ ಸನಾತನ ಹಿಂದೂ ಧರ್ಮದ ಭಕ್ತಾಭಿಮಾನಿಗಳಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿರುವಂತಹ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಂಟ್ವಾಳ.